ನಾನಿವತ್ತು ಮಕ್ಕಳಿಗೆ ಕಷಾಯದ ನೀರು ಮಾಡೋದಕ್ಕೆ ಎಲೆಗಳನ್ನೆಲ್ಲ ತರಲಿಕ್ಕೆ ಹೋಗ್ತಿದ್ದೇನೆ. ಬನ್ನಿ ಹೋಗುವ. ನೋಡಿ, ನಾನು ಕಷಾಯಕ್ಕೆ ಗಿಡದ್ದು ಎಲ್ಲ ಎಲೆಗಳನ್ನು ತೆಗೆದಿದ್ದೇನೆ. ಇದು ಮಕ್ಕಳಿಗೆ ಮಾತ್ರ ಅಲ್ಲದೆ ಮೈಯಲ್ಲಿ ಎಲ್ಲ ಕೋರ ಮತ್ತು ಕೋಟ್ಲೆ ಅಂತ ಹೇಳ್ತಾರೆ, ಅದೆಲ್ಲ ಬಿದ್ದವರಿಗೂ ಅದು ಗುಣ ಆದ ನಂತರ ಮೈಯಲ್ಲಿ ನಂಜಿರ್ತದೆ ಅಂಥೇಳಿ ಎಲ್ಲ ಕೊಡಿಗಳನ್ನು ಅಂದರೆ ಕುದಿಬೇಕು ಅಂತೇನಿಲ್ಲ, ಅದರ ಎಲೆ ಇದ್ರೂ ಸಾಕಾಗ್ತದೆ. ಸ್ವಲ್ಪ ಎಲೆ ಇದ್ರೂ ಸಾಕಾಗ್ತದೆ. ಅಂದರೆ ಇಂಥದ್ದೇ ಗಿಡ ಅಂತ ಏನಿಲ್ಲ, ಎಲ್ಲ ಗಿಡಗಳಿಗೂ ಆಗ್ತದೆ, ಕಮ್ಮಿ ಇಷ್ಟ ಆಗೋದಿಲ್ಲ. ಮತ್ತು ಬೇರೆ ಎಲ್ಲ ಸೊಪ್ಪುಗಳಾಗ್ತದೆ. ಅಂದರೆ ಒಂದೇ ಥರದ ಸೊಪ್ಪಲ್ಲ, ಬೇರೆ ಬೇರೆ ಥರದ ಸೊಪ್ಪು ಹಾಕಬೇಕು. ಕಲ್ಲಿಕನ್ನ ಪಡೆಲ್ಲ ಆಗೋದಿಲ್ಲ. ಎಲ್ಲ ಥರದ ಸೊಪ್ಪು ಹಾಕಿ ಅದು ಚೆಂದ ಬೇಯಬೇಕು. ಕಟ್ಟಿ ಒಂದು ಹಿಡಿ ಆಗಬೇಕು. ಒಂದು ಹಿಡಿ ಸೊಪ್ಪು ಚೆಂದ ಮಾಡಿ ಕಟ್ಟಿ ಅದನ್ನು ಬೇಯಿಸಬೇಕು ಚೆನ್ನಾಗಿ. ನಾನಿವತ್ತು ಹೀಗೆ ಬಂದು ನಿಮಗೊಂದು ಎಲ್ಲ ತೋರಿಸಿಕೊಡುವ ಅಂಥೇಳಿ ಕಾಡಿಗೆ ಬಂದಿದ್ದೇನೆ. ಈಗ ಏನೆಲ್ಲ ಸೊಪ್ಪು ಸಿಗ್ತದೆ ನೋಡುವ, ಅದನ್ನು ಸ್ವಲ್ಪ ಹಾಕಿ ನೋಡುವ. ಅದು ಮೈಯಲ್ಲಿ ಕಜ್ಜಿ ಬಿದ್ದವರಿಗೆ ಮತ್ತು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಆಗ್ತದೆ. ಹಾಗೆ ಎಲ್ಲ ಸೊಪ್ಪುಗಳನ್ನು ಮರದ್ದು ಗಿಡದ್ದು ಎಲ್ಲ ಗುರ್ತಬೇಕಂತ ಏನಿಲ್ಲ, ಎಲ್ಲ ಸೊಪ್ಪುಗಳು ಹಾಕಲಿಕ್ಕೆ ಉಂಟು, ಹಾಕಬಹುದು. ಅದರಲ್ಲಿ ಯಾವ ಸೊಪ್ಪು ಬೇಕಾದರೂ ಹಾಕ್ಬೋದು. ಅದರ ಹಾಲು ಬರುವಂಥದ್ದು ಕಲ್ಲಿ, ಕನಪಡೆ ಮತ್ತು ಎಕ್ಕ ಅದೆಲ್ಲ ಬೇಡ. ಇದು ಕೂಡ ಮಕ್ಕಳಿಗೆ ತುದಿ ಮದ್ದು ಕೊಡುವಾಗ ಎಲ್ಲ ಉಪಯೋಗ ಮಾಡ್ತಾರೆ, ಕುಡಿದ್ರೇನೂ ಆಗೋದಿಲ್ಲ. ಆದರೆ ಸಣ್ಣ ಮಕ್ಕಳಿಗೆ ಅಲ್ಲ, ದೊಡ್ಡವರಿಗೆ ಸ್ವಲ್ಪ ಸ್ನಾನ ಮಾಡೋದಕ್ಕೆ ಸಣ್ಣ ಮಕ್ಕಳಿಗೆ ಅದರೆಲ್ಲ ಸೋಸೆ ನಾವು ಮಾಡ್ತೇವೆ. ಕಾಟ್ರಂಗಿರೋದು ಸ್ವಲ್ಪ ಹಾಕ್ಬೋದು, ಕೆಲ್ಲೊಂದು ಸ್ವಲ್ಪ ಸಿಗ್ತದೆ. ಎಲ್ಲ ಸೊಪ್ಪುಗಳಿಗೂ ಅದರದ್ದೇ ಆದ ಒಂದು ಗುಣಗಳಿದೆ. ಅದು ಇದು ಕಾಟ್ರಂಗಿ ಸೊಪ್ಪು ಅಂತ, ಇದು ಕೂಡ ಹಾಕಿದ್ರೆ ಒಳ್ಳೆಯದು. ಎಲ್ಲ ಥರದ ಸೊಪ್ಪು ಅಂದರೆ ಎಲ್ಲ ಬರ್ತದೆ, ಆದರೆ ಇದು ಒಂದು ಜಾಸ್ತಿ ಅದಕ್ಕೆ ಕವರ್ ಉಂಟ ಇಲ್ಲ ಹೇಳ್ತಿದ್ರು, ಅದನ್ನು ಹಾಕಬೇಕು ಇದು ಮತ್ತದು ಹಿರಿಯರು ಹೇಳಿದ್ನ ನಾವು ಮಾಡೋದು ಹಾಗೆ. ಮೊದಲೆಲ್ಲ ಆಯುರ್ವೇದ ಮದ್ದು ಭಾರಿ ಮಾಡ್ತಾಯಿದ್ರು ಮಕ್ಕಳಿಗೆಲ್ಲ ಯಾವುದಕ್ಕೂ.
ಒಂದು ಜ್ವರ ಬಂದರೆ ಕೂಡ ಡಾಕ್ಟ್ರಲ್ಲಿ ಹೋಗ್ತಾ ಇರಲಿಲ್ಲ ಮೊದಲೆಲ್ಲ, ಹೀಗಿದ್ದೆ ಮದ್ದು ಮಾಡ್ತಿದ್ದದ್ದು. ಈಗ ಇನ್ನು ಸಾಕು, ಒಂದು ಇಡೀ ಆಯಿತು, ಸಾಕು ಹೋಗುವ. ನೋಡಿ, ಒಂದು ಹಿಡಿ ತಂದಿದ್ದೇನೆ. ಅಂದರೆ ಇದ್ರದ್ದು ಹೆಸರೆಲ್ಲ ಅಗತ್ಯ ಇಲ್ಲ, ಯಾಕಂದರೆ ನೀವು ಯಾವಾಗಲೂ ನಿಮಗೆ ಗೊತ್ತಿಲ್ಲದಿದ್ದರೆ ಹಾಲು ಬರುವಂಥ ಸೊಪ್ಪುಗಳನ್ನು ಹಾಕಬೇಡಿ. ಹಾಲು ಬರದಿದ್ದದ್ದು ಯಾವುದು ಸೊಪ್ಪುಗಳು ಹಾಕಬಹುದು. ನಾನು ಇಲ್ಲಿ ಎಲ್ಲ ಥರದ್ದು, ನನಗೆ ಹೆಸರು ಸಾಧಾರಣ ಗೊತ್ತಿದೆ, ಆದರೆ ಮೆನ್ಷನ್ ಮಾಡೋದಿಲ್ಲ, ಯಾಕಂದರೆ ಅದು ಎಲ್ಲ ಥರದ ಸೊಪ್ಪುಗಳನ್ನು ಹಾಕ್ಬೋದು ಇದಕ್ಕೆ. ಇದು ಸಾಧಾರಣ ಬಿಟ್ಟು ಬಿಟ್ಟು ಜ್ವರ ಬರುವವರಿಗೆ, ಮತ್ತು ಜ್ವರ ಬಂದು ತುಂಬ ದಿನ ಹೋಗಿ ಮತ್ತೆ ಆದಮೇಲೆ ತುಂಬ ದಿನ ಜ್ವರ ಬಂದರೆ, ಆಗ ಒಂದು ವಾರ ಎಲ್ಲ ಜ್ವರ ಬಂದಿರ್ತದೆ, ಆಗ ಅವರಿಗೆ ಮತ್ತೆ ಮೈಯಲ್ಲಿ ಶಕ್ತಿ ಎಲ್ಲ ಇರೋದಿಲ್ಲ, ಮೈಯೆಲ್ಲ ಒಂಥರ ಆಗಿರ್ತದೆ, ಅವರಿಗೆಲ್ಲ ಸ್ನಾನ ಮಾಡಿದರೆ ಒಳ್ಳೆಯದು. ಮತ್ತು ಸಣ್ಣ ಮಕ್ಕಳಿಗೂ ಕೂಡ ಇದನ್ನ ಸ್ನಾನ ಮಾಡಿಸ್ತಾರೆ. ಅಂದರೆ ಸಣ್ಣ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ಸ್ವಲ್ಪ ನೀರನ್ನು ಸೋಸಿ ಸ್ನಾನ ಮಾಡಿಸಬೇಕು. ದೊಡ್ಡವರಿಗೆ ಎಲ್ಲ ಸೊಪ್ಪುಗಳನ್ನು ತೆಗೆದು ಹಾಗೆಯೇ ಸ್ನಾನ ಮಾಡ್ಬೋದು. ಇದನ್ನು ಈ ಥರ ಕಟ್ಟಬೇಕು. ಅದನ್ನು ಒಂದು ಅದೇ ಬಳ್ಳಿ, ಅಂದರೆ ಗಿಡದಲ್ಲೇ ಬಳ್ಳಿಯಲ್ಲಿ ಕಟ್ಟಿ ಇದನ್ನು ಈಗ ಮಳೆಗಾಲ ಆದ್ದರಿಂದ ತೊಳಿಬೇಕಾಗಿಲ್ಲ, ಇಲ್ಲದಿದ್ದರೆ ಸ್ವಲ್ಪ ತೊಳ್ಕೊಳ್ಬೇಕು, ಧೂಳೆಲ್ಲ ಇರ್ತದಲ್ಲ ಅದಕ್ಕೆ. ನಾನು ಸ್ವಲ್ಪ ತೊಳೆದೆ, ಇಲ್ಲದಿದ್ದರೆ ತೊಳಿಬೇಕಾಗಿಲ್ಲ. ಇದು ಮಳೆಗಾಲ ಅಲ್ಲ, ಇದು ಬೇಸಿಗೆಗಾಲಲ್ಲಿ ಆದರೆ ಚೆನ್ನಾಗಿ ಬಾಲ್ದಿಯಲ್ಲಿ ಹಾಕಿ ತೊಳಿಬೇಕು. ತೊಳೆದ ಮೇಲೆ ಇದನ್ನು ಕಟ್ಟಿದ್ನ ಹೀಗೆ ಚೆನ್ನಾಗಿ ಕಟ್ಟಿ ಇದನ್ನು ಮುಳುಗಿಸಿಟ್ರೆ ಆಯಿತು. ಮುಳುಗಿಸಿ ಚೆನ್ನಾಗಿ ಬೇಯಬೇಕಿದು. ಬೆಂದ ಮೇಲೆ ತೋರಿಸ್ತೇನೆ. ನೋಡಿ, ಹೀಗೆ ಕುದಿಬೇಕು. ಕುದಿದು ಚೆಂದ ಕಲ್ಲರ್ ಬಿಡಬೇಕು. ಅದು ಚೆನ್ನಾಗಿ ಕುದಿದು ಚೆನ್ನಾಗಿ ಕಲ್ಲರ್ ಬಿಟ್ಟು ಕಷಾಯ ಆಗಬೇಕು. ಅದು ಕಷಾಯ ಆದಮೇಲೆ ನಾವು ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಮಕ್ಕಳಿಗಾದರೆ ನೀರು ಸೇರಿಸಬಾರ್ದು, ಯಾರಿಗೂ ಸೇರಿಸದೇ ಸ್ನಾನ ಮಾಡಿದರೆ ಒಳ್ಳೆಯದು. ಹಾಗೆಯೇ ಸ್ನಾನ ಮಾಡಿದರೆ ಒಳ್ಳೆಯದು. ಹಾಗೆ ಮಾಡಿದರೆ ಸಾಧಾರಣದ ಜ್ವರ ಅದೆಲ್ಲ ಬಿಡ್ತದೆ. ಸ್ವಲ್ಪ ಬಂದು ಹೋಗುವಂಥ ಜ್ವರಗಳು, ಮೈ ತುರಿಕೆ ಮತ್ತು ತಲೆ ಹಗುರಾಗ್ತದೆ, ಎಲ್ಲ ಇದರಲ್ಲಿ ಕಡಿಮೆ ಆಗ್ತದೆ. ಸ್ವಲ್ಪ ಬಿಡಲಿ ಕಲ್ಲರು, ಇನ್ನು ಬಿಟ್ಟರೆ ಒಳ್ಳೆಯದೇ. ಮಾಡಿ ಯಾರಾದರೂ ಪ್ರಾಬ್ಲಮ್ ಇರೋರು ಮಾಡಿ, ಪ್ರಾಬ್ಲಮ್ ಇಲ್ಲದಿದ್ದವರು ಕೂಡ ಮಾಡಿ ಸ್ನಾನ ಮಾಡಿದರೆ ಒಳ್ಳೆಯದೇ, ಏನು ಕೆಟ್ಟದಂತಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಅಂದರೆ ಮೈ ತುರಿಕೆ, ಕಜ್ಜಿ ಎಲ್ಲ ಇದ್ದರೆ ಮಾಡಿದರೆ ಒಳ್ಳೆಯದು, ಅದು ಗುಣ ಆಗ್ತದೆ. ಕಜ್ಜಿದ್ದವರು ಮಾಡಿದ್ರೆಲ್ಲ ಗುಣ ಆಗ್ತದೆ. ಅದರೊಟ್ಟಿಗೆ ಮದ್ದೂ ತಗೊಳ್ಬೋದು, ಇದರಲ್ಲೇ ಗುಣ ಆಗ್ತದಂತಲ್ಲ. ಆದರೂ ಸಾಧಾರಣದ್ದು ಅಂದರೆ ನಂಜಿ ಎಲ್ಲ ಇದ್ದರೆ, ಶರೀರದಲ್ಲಿ ನಂಜಿ ಎಲ್ಲ ಇದ್ದರೆ ಕಡಿಮೆ ಆಗ್ತದೆ ಇದರಲ್ಲಿ. ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೊದಲಿನವರೇನು ಗೊತ್ತಿಲ್ಲದೆ ಮಾಡಲಿಲ್ಲ, ಎಲ್ಲ ಗೊತ್ತಿದ್ದೇ ಮಾಡಿದ್ದಾರೆ. ನೋಡಿ, ಈ ರೀತಿ ಕಷಾಯ ಆಗಬೇಕು. ಇದನ್ನು ಇನ್ನು ತಣ್ಣಗೆ ಮಾಡಬೇಕು. ಈ ರೀತಿ ಕಷಾಯ ಆದಮೇಲೆ ಇದನ್ನು ಹೀಗೆ ಮಾಡಿ ತಣ್ಣಗೆ ಮಾಡಬೇಕು. ಇಲ್ಲದಿದ್ದರೆ ಪುರ್ಸೊತ್ತಿದ್ದರೆ ಸಂಜೆ ಬೇಯಲಿಕ್ಕೆ ಹಾಕಿದರೆ ಬೆಳಿಗ್ಗೆ ಸ್ನಾನ ಮಾಡ್ಬೋದು. ಮತ್ತು ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಬಿಸಿ ಮಾಡಿಕೊಂಡು ಆಗಾಗ ಮಾಡೋದಾದರೆ ತಣ್ಣಗೆ ಮಾಡಬೇಕು, ಬೇರೆ ನೀರು ಹಾಕೋದು. ನೋಡಿ, ತುಂಬ ಚೆನ್ನಾಗಿ ಆಗಿದೆ. ಹೀಗೆ ಮಾಡಿ ಸ್ನಾನ ಮಾಡಿ ಸ್ನಾನ ಮಾಡಿ ಪ್ರಾಬ್ಲಮ್ ಇರೋರು ಗುಣ ಮಾಡಿಕೊಳ್ಳಿ. ಗುಣ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರೂ ಅನುಕೂಲವನ್ನು ಪಡೆದುಕೊಳ್ಳಿದ್ರು. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.